ಮದಿಮೆ ಮಸಿರಿದಂಚಿನ ಶುಭ ಸಮಾರಂಭಲೆಗ್ ಪೂತ ಅಲಂಕಾರ ಬೇತೆ ಬೇತೆ ರೀತಿದ ಆಧುನಿಕ ವಿನ್ಯಾಸದ ಅಲಂಕಾರಗ್ ಜಿಲ್ಲಡೊರ್ಮೆ ಪುದರ್ಪಡೆಯಿನ ರಂಗೋಲಿ ಫ್ಲವರ್ ಡೆಕೋರೇಟರ್ ಸಂಸ್ಥೆಡ್ ಲಕ್ಷ್ಮೀ ಪೂಜೆದ ಸಂಭ್ರಮ ಸಂಪ್ರದಾಯನ ಐತಾರ ಬಯಗ್ ನಡಪಾಯಿರು. शिवत्रं खामे श्रवणाय कुबेराय वै श्रवणः या महाराजार्भो नमः पर्यन्तरापे पर्यन्तराजीते रात्रोत्तमः महिमा निर्भवति. ओम श्री गणानांतं गणपतिं गुवामे कविं कवि. ಶ್ರೀ ತಿರುಮಲೇಶ್ವರ ಭಟ್ರು ಪೂಜಾ ವಿಧಿಗಳನ್ನು ನಡಪಾದ ಕುರಿತು ಪ್ರಾರ್ಥನೆ ಸಂದಾಯರು. महागणपतिर्महं अनेन यजमानस्य फलपुष्पनैवेद्यं महानैवेद्यं गोविधार्मदे स्वाहा कले महानैवेद्यं नम्मा महानैवेद्यं गोविधार्मदे स्वाहा. ओम प्राणाय स्वाहा ओम ज्ञानाय स्वाहा ओम गुणाय स्वाहा अपराय स्वाहा ब्रह्मणे स्वाहा ब्रह्मणे महानैवेद्यं प्राणायामाय स्वाहा. दियोयोर्योर्यातं ध्यायामि ध्यानं समर्पयामि आवाहनं समर्पयामि भाजो भाजं समर्पयामि उपवीतं समर्पयामि कत्तं समर्पयामि चामरं समर्पयामि रत्नं समर्पयामि. ಸರಿಯಾದ ರೀತಿಯಾದಂಥ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ಅದರ ಫಲವನ್ನು ತೆಗೆಯಲಿಕ್ಕೆ ಸಾಧ್ಯ ಇದೆ. ಹಾಗೆ ಇವತ್ತಲ್ಲಿ ವಿಶೇಷವಾದಂಥ ಸಹಸನ್ನಾಳದಲ್ಲಿ ನಮಗೆ ಬಂದಿರತಕ್ಕಂಥ ಕಷ್ಟಗಳು ಎಷ್ಟಗಳು ವೇದನೆಗಳು ದುಃಖಗಳು ದುಮ್ಮಾನಿದ್ರು ಕೂಡ ಅದನ್ನೆಲ್ಲ ದೇವರ ಸಂಪೂರ್ಣವಾಗಿ ದೂರೀಕರಿಸಿಕೊಟ್ಟು ವಿಶೇಷವಾದಂಥ ಸಮಯದಲ್ಲಿ ನಮಗೆ ಆದಷ್ಟು ಶೀಘ್ರವಾಗಿ ಒಳ್ಳೆ ರೀತಿಯಾದ ಅನುಗ್ರಹ ಪ್ರಸಾದವನ್ನು ಸಿದ್ಧಿ ಮಾಡಿಕೊಟ್ಟು ನಿಮ್ಮ ಮನಸ್ಸಿನ ಕಾಮನೆಗಳೇನಿದೆಯೋ ಅದೆಲ್ಲ ದೇವರು ಅತಿಶಯ ಪ್ರಾಪ್ತಿ ಮಾಡಿಕೊಂಡು ದಿನೇ ದಿನೇ ದೇವರು ಹುಣ್ಣಿಮೆಯ ಚಂದ್ರ ಯಾವ ರೀತಿಯಾಗಿ ಬೆಳಕೊಂಡು ಬರ್ತದೋ ಹಾಗೆ ಕುಟುಂಬ ಸಂಸಾರ ಬೆಳೆಸಿಕೊಡುವಂತಹ ಶಕ್ತಿ ಭಕ್ತಿ ಪರಮಾತ್ಮ ನೀವೇ ಅನುಗ್ರಹ ಪ್ರಸಾದವನ್ನು ಸಿದ್ಧಿ ಮಾಡಿಕೊಡಬೇಕು. ಹಾಗೆ ವಿಶೇಷವಾದಂತಂದ್ರೆ ಒಂದು ಎಡನೀರಲ್ಲಿ ಹೇಗೆ ನೀರು ತುಂಬುವುದನ್ನು ನಮಗೆ ನೋಡ್ಲಿಕ್ಕೆ ಯಾವತ್ತೂ ಕೂಡ ಸಾಧ್ಯತೆ ಇಲ್ಲ. ಹಾಗೆ ಪ್ರಕೃತಿ ಬಿಟ್ಟ ವಿಚಾರವನ್ನು ಬಿಟ್ಟಂತ ವಿಚಾರ ನಮಗೆ ಯಾವತ್ತೂ ಕೂಡ ಅಲ್ಲಿಗೆ ಸಾಧ್ಯ ಇಲ್ಲ. ಅದೇ ಪ್ರಕಾರವಾಗಿದ್ದಲ್ಲಿ ನಾವು ಇದ್ದಲ್ಲಿ ಮಾಡಿದಂಥ ಸೇವೆಯನ್ನಾಗಿ ಆ ಮಹಾಲಕ್ಷ್ಮೀ ದೇವರು ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ತನ್ನ ಭಂಡಾರ ಕಾರ್ಯಕ್ರಮ ಮಾಡಿಕೊಂಡು ಪುಣ್ಯಪ್ರದವಾದ ಪ್ರಸಾದವನ್ನು ನೀವು ಮಾಡುವಂಥ ವ್ಯವಹಾರಕ್ಕೂ ಹಾಗೆ ದಂಪತಿಗಳಿಗೂ ಕುಟುಂಬ ಸಂಸಾರಿಗೂ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಧನ ಕನಕ ಪಶು ವಸ್ತು ವಾಹನಾದಿ ಸಕಲ ಸೌಭಾಗ್ಯವನ್ನೇ ಹಾಗೆ ಮೇಲಿಂದಾಗಿ ಯಾವುದೇ ತರದ ಮಾದಕ ಮದ್ಯಪಾನ ಗಾಂಜಾ ಲೋಪದೋಷ ಯಾವುದೇ ತರದ ಒಂದು ಬಲಿಯಾಗದ ರೀತಿಯಲ್ಲೂ ನಮ್ಮ ಮನೆ ಕುಟುಂಬ ಸಂಸಾರ ಮಾಡುವಂಥ ವ್ಯವಸ್ಥೆ ಒಳ್ಳೆಯದಾಗಬೇಕು. ಇದೆಲ್ಲ ನಮ್ಮ ಮನಸ್ಸಲ್ಲಿ ಮೂಡಿ ಬಂದು ಒಳ್ಳೆ ರೀತಿಯಾದ ಅನುಗ್ರಹ ಪ್ರಸಾದವನ್ನು ಸಿದ್ಧಿ ಮಾಡಿಕೊಟ್ಟು ಯಾವತ್ತೂ ಕೂಡ ಅಲಕ್ಷ್ಮೀ ಕೀರ್ತಿ ಪ್ರಾಪ್ತಿ ಆಗಬಾರ್ದು. ಅಲಕ್ಷ್ಮಿ ಅಂತ ಹೇಳಿದ್ರೆ ದರಿದ್ರ, ಲಕ್ಷ್ಮಿ ಅಂತ ಹೇಳಿದ್ರೆ ಕೃಪಾ ಕಟಾಕ್ಷ ದೇವರು ನಮಗೆ ಅನುಗ್ರಹಿಸಿಕೊಡುವಂತಹದ್ದು. ಹಾಗೆ ಸದಾಕಾಲ ಲಕ್ಷ್ಮೀ ಕೀರ್ತಿಯನ್ನು ಕೂಡ ಆರೋಗ್ಯಪೂರ್ಣವಾಗಿ ದೇವರು ನಿಮಗೆ ಕೈ ತುಂಬ ಸಂಪಾದನೆಯನ್ನು ಪ್ರಸಾದದ ರೂಪದಲ್ಲಿ ಅನುಗ್ರಹಿಸಿಕೊಡಬೇಕು ದೇವರಲ್ಲಿ ಪ್ರಾರ್ಥನೆ. ಶ್ರೀ ಭರತ್ ರಂಗೋಲಿ ಶ್ರೀಮತಿ ಪ್ರಮೀಳಾ ಭರತ್ ದಂಪತಿಲು ಜೋಕ್ಲು ಸೇಜಲ್ ಸ್ನೇಹ ವ್ಯಾಸ್ ಬೊಕ ಇಲ್ಲದಗಳು ಪೂಜೆಡ್ ಪಾಲ್ಪಡೆದಿದ್ದರು. ಕೊರೋನಾ ಕಾರಣಡ್ ಈ ಸರ್ತಿ ದಿಂಜ ಸರಳ ರೀತಿಡ್ ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆ ನಡಪಾಯಿರು. ದೇವರ ಆಡಂಬರದಲ್ಲಿ ಪೂಜೆ ಮಾಡಿದ್ದು ಹೇಳುವುದಿಲ್ಲ. ದೇವರು ಕೊಡುವಂಥ ಸೇವೆ ಸಿಕ್ಕು ಸೇವೆ ದೇವರು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಮನಸ್ಸಲ್ಲಿರ್ತಕ್ಕಂಥ ಒಂದು ಭಾವನೆಗಳಿರ್ಬೋದು, ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ನಮ್ಮಲ್ಲಿ ಸಂಕಲ್ಪಗಳಿರ್ಬೋದು. ದೇವರು ಒಂದು ಹೂವು ಇಟ್ಟು ಒಂದು ದೀಪವನ್ನು ಬೆಳೆಸಿದ್ರು ಕೂಡ ಭಗವಂತನ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ ಖಂಡಿತವಾಗಿ. ಹಾಗೆ ದೇವರ ಸನ್ನಿಧಾನದಲ್ಲಿ ಕೂಡ ಕಿಂಚು ಸೇವೆಯನ್ನು ಬಹಳ ಶ್ರದ್ಧಾಭಕ್ತಿಪೂರ್ವಕವಾಗಿ ಆಚರಣೆಯನ್ನು ಮಾಡಿದ್ದೀನಿ. ಹಾಗೆ ಇವತ್ತಲ್ಲಿ ನೀವು ಮಾಡಿಸಿದಂತಹ ಸೇವೆಯ ಪರಿಪೂರ್ಣವಾದಂತಹ ಪ್ರಾರ್ಥಿಸಬೇಕು.